ಒಂದೇ ತಿಂಗಳಲ್ಲಿ 1,00,000 ಅರ್ನಿಂಗ್ಸ್ ಹೇಗೆ ಮಾಡ್ಬೋದು ಅಂತ. ನಿಮಗೆ ಕಮಿಷನ್ ಬೇಸ್ಡ್ ಬರುತ್ತೆ. ಸೊ ತಿಂಗಳಿಗೆ 1,00,000 ಅರ್ನಿಂಗ್ಸ್ ಮಾಡ್ಬೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನಿನ್ನೆ ಕಾಸ್ಟ್ಯೂಮಲ್ಲಿ ಇದ್ದೇನೆ ಅಂತ ಹೇಳಬೇಡಿ, ನಿನ್ನೆಯ ವಿಡಿಯೋ ಇದು, ನಿನ್ನೆನೆ ಮಾಡಿರೋ ವಿಡಿಯೋ. ಸೊ ಮಗಳು ಮಲಗಿದ್ಲಲ್ಲ, ಸೊ ಹಾಗಾಗಿ ಸ್ವಲ್ಪ ಫ್ರೀ ಆದೆ, ಹಾಗಾಗಿ ಇವತ್ತೇ ವಿಡಿಯೋ ಮಾಡ್ತಾ ಇದ್ದೇನೆ. ಒಂದು ವಿಷಯ ಹೇಳಿಕೊಂಡು, ಸೊ ಒಂದೇ ತಿಂಗಳಲ್ಲಿ 1,00,000 ಅರ್ನಿಂಗ್ಸ್ ಹೇಗೆ ಮಾಡ್ಬೋದು ಅಂತ. ಸೊ ಇವತ್ತಿನ ಟಾಪಿಕ್ ಇದು. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ತಮ್ಲೈನಲ್ಲಿ ಹೇಳಿದೆ ಮತ್ತು ಇಂಟ್ರೋದಲ್ಲಿ ಕೂಡ ಹೇಳಿದೆ, ಒಂದೇ ತಿಂಗಳಲ್ಲಿ 1,00,000 ಅರ್ನಿಂಗ್ಸ್ ಹೇಗೆ ಮಾಡ್ಬೋದು ಅಂತ. ಆದರೆ ಇದು ಎಲ್ರಿಗೂ ಸಾಧ್ಯ ಇಲ್ಲ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅವರಿಗೆ ಮಾತ್ರ ಸಾಧ್ಯ. ತುಂಬ ಜನ ನನ್ನ ಹತ್ರ ಕೇಳಿದ್ರಿ, ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಬರ್ತಾ ಇಲ್ಲ, ಮತ್ತೆಂತ ಸಬ್ಸ್ಕ್ರೈಬ್ ಮಾಡಿ, ನಂದು ಶೇರ್ ಮಾಡಿ, ನೀವು ಶೇರ್ ಮಾಡಿದರೆ ಸಬ್ಸ್ಕ್ರೈಬ್ ಆಗುತ್ತೆ ಅಂತೆಲ್ಲ ತುಂಬ ಜನ ಹೇಳಿದರೆ. ಆದರೂ ಕೆಲವೊಂದೆಲ್ಲ ನಾನು ಶೇರ್ ಮಾಡಿದೆ, ಸ್ಟೇಟಸ್ ಎಲ್ಲ ಹಾಕಿ. ಅದು ನಾವು ಎಷ್ಟು ಶೇರ್ ಮಾಡಿದ್ದು ಕೂಡ ಉಂಟಲ್ಲ, ಅದು ಕಂಟೆಂಟ್ ಇಷ್ಟ ಆದರೆ ಮಾತ್ರ ಅವ್ರು ಸಬ್ಸ್ಕ್ರೈಬ್ ಮಾಡೋದು. ಹಾಗಂತ ನಾವು ಹಾಕಿದ್ವಿ ಅಂತ ಅವರು ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಅದೊಂದು ನೆನಪಿರಲಿ. ಮತ್ತು ಹೇಗೆ 1 ವರ್ಷದಲ್ಲಿ 1,00,000 ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಈ ಒಂದು ಟಾಪಿಕನ್ನು ಇಟ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಅದು ಹೇಗಪ್ಪ ಅಂತ ಹೇಳಿದರೆ, ಈಗ ಒಂದು ಯೂಟ್ಯೂಬಲ್ಲಿ ಹೊಸ ರೀತಿಯ ಒಂದು ಫೀಚರ್ ಬಂದಿದೆ. ಸೊ ಅದರ ಬಗ್ಗೆ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೇನೆ, ಜಸ್ಟ್ ವಾಚ್. ಎಸ್, ಈಗ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಲ್ಲಿ ಅರ್ನಿಂಗ್ಸ್ ಅಂತ ಕಾಣುತ್ತಲ್ವ, ಡ್ಯಾಶ್ ಬೋರ್ಡ್, ಕಂಟೆಂಟ್ ಅನಾಲಿಸಿಸ್ ಆ್ಯಂಡ್ ಕಮೆಂಟ್, ಲಾಸ್ಟ್ಗೆ ಅರ್ನಿಂಗ್ಸ್ ಅಂತ ಉಂಟಲ್ವ. ಸೊ ಅಲ್ಲಿಗೆ ಹೋದಾಗ ಅಲ್ಲಿ ಶಾಪಿಂಗ್ ಅಂತ ಬರುತ್ತೆ ನೋಡಿ, ಇಲ್ಲಿ ಶಾಪಿಂಗ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದಕ್ಕೆ ಕ್ಲಿಕ್ ಕೊಟ್ಟಾದ ನಂತರ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನಂದು ಇಷ್ಟು ಕಲೆಕ್ಟ್ ಆಗಿದೆ ನೋಡಿ, ಈಗ ಇಷ್ಟು $1 ಆಗಿದೆ. ಸೊ ನಾನು ಜಾಸ್ತಿ ಹಾಕಲಿಲ್ಲ, ನಾನೀಗ ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ, ಹಾಗಾಗಿ. ಸೊ ಇದು ಹೇಗೆ ಹಾಕೋದು ಅಂತ ಹೇಳಿದರೆ, ಇಲ್ಲಿ ಟ್ಯಾಗ್ ಮಾಡ್ತಾ ಹೋಗಬೇಕು ನಾವು ಅದನ್ನು ಪರ್ಚೇಸ್ ಮಾಡಿರಲೇಬೇಕು ಅಂತ ಇಲ್ಲ. ನಾವು ಮಾಡಿದ ಪ್ರಾಡಕ್ಟನ್ನು ಕೂಡ ಟ್ಯಾಗ್ ಮಾಡಿದರೆ, ಸೊ ಅದನ್ನು ಯಾರಾದರೂ ಪರ್ಚೇಸ್ ಮಾಡಿದ್ರು ಅಂತ ಹೇಳಿದರೆ ಅದರಲ್ಲಿ ನಮಗೆ ಕಮಿಷನ್ ಬೇಸಿಸ್ ಸಿಗುತ್ತೆ. ಈಗ ನನ್ನ ವಿಡಿಯೋಗೆ ಹೋಗ್ತಾ ಇದ್ದೇನೆ ನೋಡಿ, ಅಲ್ಲಿ ವಿಡಿಯೋಗೆ ಹೋಗಿ ಅಲ್ಲಿ ಎಡಿಟ್ ಆಪ್ಷನ್ ಇದೆ ಅಲ್ವಾ, ಪೆನ್ಸಿಲ್ ಮಾರ್ಕ್ ಇದೆ ನೋಡಿ ಮೇಲೆ ಟಾಪಲ್ಲಿ. ಸೊ ಅದಕ್ಕೆ ಕ್ಲಿಕ್ ಕೊಟ್ಟಾಗ ಅಲ್ಲಿ ಕೆಳಗಡೆ ಟ್ಯಾಗ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ನೋಡಿ. ನಾನು ಆಲ್ರೆಡಿ 3 ಪ್ರಾಡಕ್ಟ್ಸನ್ನು ಟ್ಯಾಗ್ ಮಾಡಿಟ್ಟಿದ್ದೇನೆ. ಅಲ್ಲಿ ಡ್ರೆಸ್ ಆದರೆ ಡ್ರೆಸ್, ಸೊ ನಾನೀಗ ಡ್ರೆಸ್ ಅಂತ ಸರ್ಚ್ ಮಾಡ್ತಾ ಇದ್ದೇನೆ ನೋಡಿ. ಸೊ ಡ್ರೆಸ್ ಅಂತ ಸರ್ಚ್ ಮಾಡಿದಾಗ ಕೆಲವೊಂದಿಷ್ಟು ಡ್ರೆಸ್ಗಳು ಬರುತ್ತೆ, ಮಿಂತ್ರಾದ್ದು ಎಲ್ಲ, ಫ್ಲಿಪ್ಕಾರ್ಟ್, ಮಿಂತ್ರಾ ಅದೆಲ್ಲ ಮಾತ್ರ ಅವೈಲೇಬಲ್ ಇರೋದು ಕಾಣಿಸುತ್ತೆ ನನಗೆ. ಸೊ ಅದರಲ್ಲಿ 11% ಕಮಿಷನ್ ಇದೆ ನೋಡಿ. ಸೊ ಅದನ್ನು ಡನ್ ಅಂತ ಕೊಟ್ಟೆ ನೋಡಿ. ಸೊ ಈಗ ಅಲ್ಲಿ ಟ್ಯಾಗ್ ಆಯಿತು, ಈಗ 4 ಪ್ರಾಡಕ್ಟ್ ಟ್ಯಾಗ್ ಆಯಿತು ಅಂತ ಇದೆ. ಈ ಥರ ಮಾಡ್ತಾ ಹೋದರೆ ನಮಗೆ ಅಲ್ಲಿ ಡಾಲರ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ. ಮಾಡಿ ನೀವು ಕೂಡ. ಎಸ್, ಈಗ ನಾವು ಸುಮ್ಮನೆ ಮನೆಯಲ್ಲಿ ಕೂತಾಗ ಒಂದೊಂದು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಾ ಇರ್ತೇವೆ. ಅದು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್, ಮಿಂತ್ರಾ, ಯಾವುದಾದ್ರೂ ಒಂದು ಮೀಶೋ. ಸೊ ಪರ್ಚೇಸ್ ಮಾಡ್ತೇವೆ, ಅಥವಾ ಪರ್ಚೇಸ್ ಮಾಡದೇ ಕೂಡ ಇರ್ಬೋದು. ಆದರೆ ಅದನ್ನು ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಅಲ್ಲಿ ಶಾಪಿಂಗ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಅಲ್ಲಿ ನಾವು ಟ್ಯಾಗ್ ಮಾಡಿದರೆ, ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ಟ್ಯಾಗ್ ಮಾಡಿದರೆ, ಆ ಟ್ಯಾಗ್ ಮಾಡಿದಂತಹ ಪ್ರಾಡಕ್ಟ್ಗಳನ್ನು ಯಾರಾದರೂ ಬೈ ಮಾಡಿದರು, ಪರ್ಚೇಸ್ ಮಾಡಿದರು ಅಂತ ಆದರೆ ಅದರಲ್ಲಿ ಇಷ್ಟು % ಕಮಿಷನ್ ಅಂತ ಅದರಲ್ಲಿ ಬಂದಿರುತ್ತೆ. ಆಲ್ಮೋಸ್ಟ್ ಒಂದು 8% ಸ್ಟಾರ್ಟ್ ಆಗುತ್ತೆ, 11%, ಕೆಲವುದ್ರಲ್ಲಿ ಜಾಸ್ತಿ ಪರ್ಸೆಂಟ್ ಇರ್ತದೆ, ಕೆಲವೊಂದ್ರಲ್ಲಿ 30% ಎಲ್ಲ ಇರುತ್ತೆ. ಸೊ ಅಷ್ಟು ಕಮಿಷನ್ಸ್ಗಳು ಬರ್ತಾ ಇರುತ್ತೆ ನಮಗೆ. ಓಕೆನಾ. ಈಗ ಒಂದು ಕ್ಯಾಮರಾ ಅಂತ ಅಂದ್ಕೊಳ್ಳಿ, ಒಂದು 75,000 ಕ್ಯಾಮರಾ ಅಥವಾ ಲ್ಯಾಪ್ಟಾಪ್, ಮೊಬೈಲ್, ಎನಿ. ಸೊ 75,000 ಅದೆಲ್ಲ ನಾವು ಒಂದು ಟ್ಯಾಗ್ ಮಾಡಿರ್ತೇವೆ. ಅದನ್ನು ಯಾರಾದರೂ ಲಿಂಕ್ ನೋಡಿ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಇಷ್ಟು % ಕಮಿಷನ್ ನಮಗೆ ಬರುತ್ತೆ. ಸೊ ಡೈಲಿ ವೀಡಿಯೋಸ್ಗಳಲ್ಲಿ ಈ ಥರ ಒಂದೊಂದು ಇದನ್ನು ಟ್ಯಾಗ್ ಮಾಡಿದರೆ, ಅಥವಾ ಡ್ರೆಸ್ ಲಿಂಕ್ ಟ್ಯಾಗ್ ಮಾಡಿದರೆ, ಸೊ ಇದನ್ನೆಲ್ಲ ಟ್ಯಾಗ್ ಮಾಡ್ತಾ ಹೋದರೆ ನಮಗೆ ಅರ್ನಿಂಗ್ಸ್ ಬರ್ತಾ ಇರುತ್ತೆ. ಆಲ್ಮೋಸ್ಟ್ 1,00,000ದವರೆಗೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಮತ್ತೊಂದೇನಂತ ಹೇಳಿದರೆ, ಇದರಲ್ಲಿ ತುಂಬ ಜನರಿಗೆ ಬಂದಿದೆ. ನೀವು ಬೇಕಾದರೆ ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ನವ್ರದ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಮಾಡ್ತಿದ್ದೇನೆ ಅಷ್ಟೇ. ತುಂಬ ಜನರಿಗೆ ಅರ್ನಿಂಗ್ಸ್ ಬಂದಿದೆ. ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಷ್ಟೇ, ಒಂದು ಫೇಸ್ಬುಕ್ಕಲ್ಲಿ ವೀಡಿಯೋ ಮಾಡುವವರಿಗೆ, ಇದು ಫೇಸ್ಬುಕ್ ಪೇಜಲ್ಲಿ, ಅದರಲ್ಲಿ ಮೊನೋಟೈಸೇಷನ್ ಆನ್ ಆಗದೇ ಇರುವವರಿಗೆ ಇನ್ನೊಂದು ಹೊಸ ಫೀಚರ್ಸ್ಗಳೆಲ್ಲ ಬಂದಿದೆ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಉಂಟು. ಮೊನೋಟೈಸೇಷನ್ಗೆ ಹೋದರೆ ಅಲ್ಲಿ ಕೆಲವೊಂದು 5 ಏನೋ ಆಪ್ಷನ್ಸ್ಗಳಿದೆ. ಅಲ್ಲಿ ಹೋದರೆ ಅದರಲ್ಲೆಲ್ಲದನ್ನು ಕೂಡ ಇಂಟ್ರೆಸ್ಟೆಡ್ ಅಂತ ಹಾಕಿ. ಓಕೆನಾ. ಅದಕ್ಕೆ ಇಂಟ್ರೆಸ್ಟೆಡ್ ಅಂತ ಹಾಕಿ, ಆಗ ನಿಮ್ಮ ವೀಡಿಯೋಸ್ಗೆ ಅರ್ನಿಂಗ್ಸ್ ಕೂಡ ಬರುತ್ತೆ. ಆ್ಯಡ್ ಬಂದರೆ ಮಾತ್ರ ಅಲ್ಲ ಅರ್ನಿಂಗ್ಸ್ ಬರೋದು. ಸೊ ಆ್ಯಡ್ಗಳು ಬರುತ್ತೆ ಪ್ಲಸ್ ಅರ್ನಿಂಗ್ಸ್ ಕೂಡ ಬರುತ್ತೆ. ಸೊ ಇದೊಂದು ಅಪ್ಡೇಟ್ ಇತ್ತು. ಮತ್ತು
ನೀವು ಯಾವುದೇ ಒಂದು ಪ್ರಾಡಕ್ಟ್ಗಳನ್ನು ತಗೊಂಡ್ರು ಕೂಡ ಅದನ್ನು ಯೂಟ್ಯೂಬಲ್ಲಿ ಟ್ಯಾಗ್ ಮಾಡ್ತಾ ಇರಿ. ಟ್ಯಾಗ್ ಅಂತ ಹೇಳಿದರೆ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ನೋಡಿರ್ಬೋದು ನೀವು ಹೇಗೆ ಟ್ಯಾಗ್ ಮಾಡೋದು ಅಂತ. ಸೊ ಆ ಥರ ಟ್ಯಾಗ್ ಮಾಡಿದ್ರುಂಟಲ್ವಾ ಅರ್ನಿಂಗ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಮತ್ತು ಅದು ನಿಮಗೆ ಆಲ್ಮೋಸ್ಟ್ ಏನು ತಗೋತುಂಟಾ ಯೂಟ್ಯೂಬ್ ಕಡೆಯಿಂದ 2,500 ಡಾಲರ್ಸ್ ಏನೋ ಬರುತ್ತೆ ಅದರ ನೀವು ಮಾಡ್ತಾ ಹೋದರೆ. ತಿಂಗಳಲ್ಲಿ 1,00,000 ಕನ್ಫರ್ಮ್. ಒಂದು ವೇಳೆ ಅವ್ರು ಪರ್ಚೇಸ್ ಮಾಡಿದ್ದು ಅಂತ ಆದರೆ ಮಾತ್ರ, ಇಲ್ಲದಿದ್ದರೆ ಇಲ್ಲ. ಪರ್ಚೇಸ್ ಮಾಡಿದ್ದು ಅಂತ ಆದರೆ ಅದರಲ್ಲಿ ನಿಮಗೆ ಕಮಿಷನ್ ಬೇಸ್ಡ್ ಬರುತ್ತೆ. ಸೊ ತಿಂಗಳಿಗೆ 1,00,000 ಅರ್ನಿಂಗ್ಸ್ ಮಾಡ್ಬೋದು. ಹಾಗಂತ ನೀವು ಹೇಳ್ಬೋದು ನಿಮಗೆ ಬಂತಾ ಅಂತ. ನಾನು ಟ್ಯಾಗ್ ಮಾಡಿದ್ದೀನಿ, ಯಾರಾದರೂ ಪರ್ಚೇಸ್ ಮಾಡಿದ್ರೆ ಅಂತ ನಾನು ಚೆಕ್ ಮಾಡಿಲ್ಲ. ಪರ್ಚೇಸ್ ಮಾಡಿದರೆ ನನಗೂ ಬರ್ಬೋದು. 1,00,000 ಅಂತ ಹೇಳೋಕ್ಕಾಗ 1,00,000ದ ಒಳಗೆ ಅದೆಷ್ಟೇ ಆಗಿರ್ಬೋದು. ನಮಗೆ $100 ಆದರೆ ನಿಮ್ಗೆ ಗೊತ್ತಿರ್ಬೋದು. $100 ಆದರೆ ಎಷ್ಟು ಆಲ್ಮೋಸ್ಟ್ 8,304 ಬರುತ್ತೆ. ಅದೇ 200 ಆದರೆ ಅದರ ಡಬಲ್ ಬರುತ್ತೆ. ಸೊ ಅದೇ ರೀತಿ ಇಲ್ಲಿ $2,500 ಅಂತ ಹೇಳಿದರೆ ನೀವು ಅಂದ್ಕೊಳ್ಳಿ ಎಷ್ಟು ಬರ್ಬೋದು ಅಂತ. ಸೊ ಹಾಗಾಗಿ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಇದನ್ನು ಟ್ರೈ ಮಾಡಿ. ಸಿಕ್ಕಿದ್ರೆ ಸಿಗುತ್ತೆ, ಹೇಳೋಕ್ಕಾಗಲ್ಲ, ಅದೃಷ್ಟ ಇದ್ದಾಗೆ. ಮತ್ತು ಅದು ನಂಗೆ ಗೊತ್ತಿಲ್ಲ ಮೊನಟೈಸೇಷನ್ ಆದವರಿಗೆ ಮಾತ್ರವಾ ಅಥವಾ ನೀವು ನೋಡಿ ಬೇಕಾದರೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಚೆಕ್ ಮಾಡಿದರೆ ಗೊತ್ತಾಗ್ಬೋದು ನಿಮಗೆ ಆಪ್ಷನ್ ಇದೆಯಾ ಇಲ್ವಾ ಅಂತ, ಶಾಪಿಂಗ್ ಆಪ್ಷನ್ ಇದೆಯಾ ಇಲ್ವಾ ಅಂತ. ಸೊ ಇಷ್ಟೇ ಹೇಳಿಕ್ಕಿದ್ದದು. ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋದ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.